ನಿರಂತರವಾಗಿ ರಾತ್ರಿ ಸಮಯಗಳಲ್ಲಿ ನಡೆಯುತ್ತಿರುವ ಮರಳು ಸಾಗಾಟ ಪರಿಸರದವರಿಗೆ ಸಮಸ್ಯೆಯಾಗಿ ಪರಿಣಮಿಸುವುದರ ಜೊತೆಯಾಗಿ ರಸ್ತೆಯಲ್ಲಿ ಮರಳನ್ನು ಚೆಲ್ಲಿಕೊಂಡು ವಾಹನಗಳು ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಂಕ್ರೀಟ್ ಹಾಗೂ ಡಾಮರು ರಸ್ತೆಗಳಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿರುವುದಾಗಿ ಊರವರು ಆರೋಪಿಸುತ್ತಿದ್ದಾರೆ. ಇತ್ತೀಚೆಗೆ ಲೋಕಾರ್ಪಣೆಗೊಂಡ ಮಂಜೇಶ್ವರ ಚರ್ಚ್ ಬೀಚ್ ರಸ್ತೆಯಲ್ಲೇ ಮಂಜೇಶ್ವರದ ಕಡಪುರದಿಂದ ರಾತ್ರಿಯ ವೇಳೆ ಸುಮಾರು 300 ಲೋಡ್ಗಿಂತಲೂ ಅಧಿಕ ಅನಧಿಕೃತ ಮರಳು ಸಾಗಾಟ ನಡೆಯುತ್ತಿರುವುದಾಗಿ ಹೇಳುತ್ತಿರುವ ಸ್ಥಳೀಯರು, ನಾವು ಮರಳು ಸಾಗಾಟವನ್ನು ವಿರೋಧಿಸುತ್ತಿಲ್ಲ, ಆದರೆ ಅದಕ್ಕೆ ಕಡಿವಾಣ ಹಾಕಬೇಕಾದುದು ಕಾನೂನು ಪಾಲಕರು ಅಥವಾ ಕಂದಾಯ ಅಧಿಕಾರಿಗಳು. ಆದರೆ ಅವರು ಈ ಪ್ರದೇಶದಲ್ಲಿ ಕಣ್ಣಿದ್ದು ಜಾಣ ಕುರುಡರಾಗಿದ್ದು ಅದನ್ನ ನಾವು ವಿಚಾರಿಸಲು ಹೋಗುತ್ತಿಲ್ಲ. ಆದರೆ ಮರಳನ್ನ ಚೆಲ್ಲುತ್ತಾ ವಾಹನಗಳು ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಮರುದಿನ ಬೆಳಗ್ಗೆ ಯಾವುದಾದ್ರೂ ದ್ವಿಚಕ್ರ ಸವಾರರು ಸ್ಕಿಡ್ ಆಗಿ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಇದನ್ನ ನಾವು ವಿರೋಧಿಸುತ್ತಿರುವುದಾಗಿ ಊರವರು ಹೇಳುತ್ತಿದ್ದಾರೆ. ಸರ್ಕಾರ ರಕ್ಷೆಗಾಗಿ ಕಲ್ಲುಗಳನ್ನು ಹಾಕಿದ್ದಾರೆ, ಆದರೆ ಆ ಕಲ್ಲುಗಳಿಗೆ ರಕ್ಷೆ ಇಲ್ಲ. ಈ ಕಲ್ಲುಗಳಿಗೆ ಸ್ವಲ್ಪ ಒಂದು ಮಳೆ ಬಂದರೆ ಅದು ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಮರಳು ತೆಗೆದ ಕಾರಣ ದೊಡ್ಡ ದೊಡ್ಡ ಹೊಂಡಗಳಲ್ಲಿ ನಿರ್ಮಾಣವಾಗಿದೆ. ಅಲ್ಲಿ ಸುರಕ್ಷತೆ ಎಂಬುದೇ ಇಲ್ಲ, ಮರಗಳು ಬೀಳ್ತಾ ಇದೆ. ರಸ್ತೆಯಲ್ಲಿ ಮರಳು ತಗೊಂಡು ಹೋಗುವಂಥ ಸಮಯದಲ್ಲಿ ಪ್ರಾಣಿಗಳಿಗೆ ಅಂದರೆ ನಾಯಿಗಳಿಗೆ, ದನಗಳು ಸಮೇತ ಅವರನ್ನು ಅದರ ಕೆಳಗೆ ಹಾಕ್ಕೊಂಡು ಹೋಗಿದ್ದಾರೆ. ಮಾತ್ರವಲ್ಲದೆ ಹತ್ತಿರದಲ್ಲಿರುವಂಥ ಮನೆಗಳಿಗೆ ರಾತ್ರಿ ನಿದ್ದೆ ಇಲ್ಲ ಅಂತ ಹೇಳುವಂಥ ಅವರದೆಲ್ಲ ಒಂದು ಕಂಪ್ಲೇಂಟ್. ಆದ ಕಾರಣ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಪೊಲೀಸ್ನವರು ಬಂದು ರಕ್ಷೆಯನ್ನು ಕೊಡಬೇಕು, ಸುರಕ್ಷೆಯನ್ನು ನೀಡಬೇಕು. ಅದೇ ಪ್ರಕಾರ ವಿಲೇಜ್ ಆಫೀಸ್ನವರು ಯಾರಿದ್ದಾರೆ ಅವರು ಸಮೇತ ಬಂದು ಅಲ್ಲಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಮುದ್ರದ ಬದಿಗಳಲ್ಲಿ ಬೃಹತಾಕಾರದ ಹೊಂಡಗಳು ಸೃಷ್ಟಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಮುಂದಿನ ವರ್ಷಗಳಲ್ಲಿ ಅತಿ ಹೆಚ್ಚು ಕಡಲ್ಕೊರೆತಗಳು ಉಂಟಾಗಿ ಹಲವಾರು ಕುಟುಂಬಗಳು ಬೀದಿ ಪಾಲಾಗಬಹುದು ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಹಲವಾರು ಸಲ ಮರಳು ಸಾಗಾಟಗಾರರಲ್ಲಿ ವಿನಂತಿಸಿಕೊಂಡರೂ ಕಿಂಚಿತ್ತೂ ಲೆಕ್ಕಿಸದೆ ಮಾರ್ಗದಲ್ಲಿ ಚೆಲ್ಲುತ್ತಾ ಮರಳು ಸಾಗಾಟ ಮುಂದುವರೆಸಿರುವುದನ್ನು ಪ್ರತಿಭಟಿಸಿದ್ದಾರೆ. ಚರ್ಚ್ ಬೀಚ್ ರಸ್ತೆಯ ನಿವಾಸಿಗಳು ಹೊಸಬೆಟ್ಟು ಗ್ರಾಮ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಗ್ರಾಮಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗ ನಾವು ಸ್ಥಳೀಯರೇ ಎಲ್ಲರೂ ಅಲ್ಲಿ ಇರತಕ್ಕಂಥ ಆಸುಪಾಸಿನ ಎಲ್ಲ ಸ್ಥಳೀಯರು ಬಂದು ಇದಕ್ಕೆ ಹೋರಾಟ ಮಾಡಬೇಕು. ಅವರು ಮಾಡದಿದ್ರೆ ನಾವೆಲ್ಲರೂ ಖಂಡಿತವಾದಂಥ ತೀಕ್ಷ್ಣವಾದಂಥ ಒಂದು ತೀರ್ಮಾನ ನಾವೆಲ್ಲರೂ ಇದ್ದುಕೊಂಡು ಈ ಗ್ರಾಮಸ್ಥರು ಸೇರಿಕೊಂಡು ನಾವು ಮಾಡ್ತೇವೆ. ಇದಕ್ಕೆ ಆದಷ್ಟು ಶೀಘ್ರದಿಂದ ವಿಲೇಜ್ ಆಫೀಸಿಂದ ಕಲೆಕ್ಟರ್ ವರೆಗೆ ಹೋಗಿ ಅದಕ್ಕೆ ಏನು ರಕ್ಷಣೆ ಬೇಕು, ನಾವಾಗಿ ರಕ್ಷಣೆ ಕೇಳುವುದಿಲ್ಲ, ನೀವಾಗಿ ನಮಗೆ ರಕ್ಷಣೆ ಕೊಡಬೇಕು. ಇಷ್ಟರವರೆಗೆ ನಮಗೆ ಆದಂಥ ಕೆಲವು ಆಪತ್ತುಗಳು ಎಲ್ರಿಗೂ ಇಲ್ಲಿಗೆ ತುಂಬ ಆಗಿದೆ. ಆದ್ದರಿಂದ ಇನ್ನು ಮುಂದಕ್ಕಾದರೂ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಡ್ತೀರಿ ಅಂತ ಹೇಳುವಂಥ ಭರವಸೆಯಿಂದ ಈಗ ಮಾತ್ರ ನಾವು ಇದಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಇದಕ್ಕೆ ಯಾರು ಸ್ಪಂದಿಸಲಿಲ್ಲ ಅಂತ ಆದರೆ ಮುಂದಿನ ಪರಿಣಾಮವನ್ನು ನಾವೆಲ್ಲರೂ ಸೇರಿಕೊಂಡು ಇದಕ್ಕೆ ಬೇಕಾದ ತೀರ್ಮಾನವನ್ನು. ಇನ್ನು ಇದೇ ರೀತಿ ಮುಂದುವರೆದರೆ ರಾತ್ರಿ ಸಮಯದಲ್ಲಿ ನಡೆಸುವ ಅನಧಿಕೃತ ಮರಳು ಸಾಗಾಟಕ್ಕೆ ತಡೆಯಿಡುವುದಾಗಿ ಸ್ಥಳೀಯರು ಎಚ್ಚರಿಸಿದ್ದಾರೆ. ಇದೇ ರೀತಿ ಉದ್ಯಾವರ ರೈಲ್ವೆ ಗೇಟ್ ರಸ್ತೆಯಲ್ಲೂ ಮರಳನ್ನ ಚೆಲ್ಲುತ್ತಿರುವುದರಿಂದ ಅಪಘಾತ ಕೂಡ ನಿತ್ಯ ದರ್ಶನವಾಗಿರುವುದಾಗಿ ಊರವರು ಹೇಳುತ್ತಿದ್ದಾರೆ. ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.